ದಯಾನಂದ ಮತ್ತು ಪ್ರೇಮ ದಂಪತಿಗಳ ಮೂವರು ಸುಪುತ್ರರಲ್ಲಿ ಎರಡನೆಯವರಾಗಿ 9/7/1992 ತಾವು ಜನಿಸಿದ್ದೀರಿ. ಕುಯ್ಕುಡಿ ಸರಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶಿಕ್ಷಣ ಪಡೆಯುತ್ತಿರುವಾಗ ಸಾಹಿತ್ಯದ ಮೇಲೆ ತಮಗೆ ಒಲವು ಬೆಳೆಯಿತು. ನಂತರ ಕೆಮ್ರಲ್ನಲ್ಲಿ ಪ್ರೌಢ ಶಿಕ್ಷಣ ಪಡೆಯುತ್ತಿರುವಾಗ ಕನ್ನಡ ಹಾಗೂ ತುಳು ಕವಿತೆಗಳನ್ನು ಬರೆಯಲು ಮುಂದಾದಿರಿ. ನೀವು ಆ ವಯಸ್ಸಿನಲ್ಲಿ ರಚಿಸಿದ ಕವಿತೆಗಳಿಗೆ ಮನ್ನಣೆ ದೊರಕಿತು. ಆಗಲೇ ತುಳು ಭಾಷೆಯ ಮೇಲೆ ಕುತೂಹಲಗೊಂಡ ನೀವು ತುಳು ಲಿಪಿಯ ಕಲಿಕೆಯತ್ತ ಆಸಕ್ತಿ ತೋರಿದ್ದೀರಿ. ನಾರಾಯಣ ಸನಿಲ್ ಪದವಿ ಪೂರ್ವ ಕಾಲೇಜಿನಲ್ಲಿ ವಿದ್ಯಾಭ್ಯಾಸ ಮಾಡುವಾಗಲೇ ಅಂಚಿನ ಇಂಚಿನ ಎಂಬ ತುಳು ನಾಟಕವನ್ನು ರಚಿಸಿದ್ದೀರಿ. ಅದೇ ಕಾಲೇಜಿನ ತುಳು ಸಂಘದಲ್ಲಿ ಕಾರ್ಯನಿರ್ವಹಿಸಿದ್ದೀರಿ. ನಂತರ ತುಳು ಭಾಷೆಯ ಬೆಳವಣಿಗೆಯ ಕಾರ್ಯದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಳ್ಳುವ ನಿಟ್ಟಿನಲ್ಲಿ ತುಳು ಪಾತಿರ್ಗ ತುಳು ಒರಿಪುಗ ಎಂಬ ಸಂಘಟನೆಯನ್ನು ಕಟ್ಟಿದ್ದೀರಿ. ಜೊತೆಗೆ ತುಳು ಲಿಪಿಯನ್ನು ಕರಗತ ಮಾಡಿಕೊಂಡು ಅದನ್ನು ಶಾಲಾ ಕಾಲೇಜಿನ ಮಕ್ಕಳಿಗೆ ಉಚಿತವಾಗಿ ಕಲಿಸಲು ಆರಂಭಿಸಿದ್ದೀರಿ. ತುಳು ಹಾಡುಗಳಿಗೆ ಸಾಹಿತ್ಯ ಬರೆಯುತ್ತಾ ತುಳು ಐಸಿರ ಎಂಬ ಸಂಘಟನೆಯಲ್ಲಿ ದುಡಿದಿದ್ದೀರಿ. ಡಿಗ್ರಿ ಓದುತ್ತಿರುವಾಗ ದಾದನ ಉಪ್ಪೋಡು ಎಂಬ ತುಳು ಸಾಮಾಜಿಕ ನಾಟಕವನ್ನು ರಚಿಸಿದ್ದೀರಿ. ಈ ನಾಟಕ ಅನೇಕ ಪ್ರದರ್ಶನಗಳನ್ನು ಕಂಡು ಜನಮನ್ನಣೆಯನ್ನು ಪಡೆಯಿತು. ತೂಪಿನಾಯಿ ತೂನಗ ಎಂಬ ನಾಟಕಕ್ಕೆ ಶೀರ್ಷಿಕೆ ಗೀತೆಯನ್ನು ಬರೆದು ಮನೆ ಮಾತಾದಿರಿ. ಜೈ ತುಳುನಾಡು ಎಂಬ ಸಂಘಟನೆಯ ಸ್ಥಾಪಕ ಸದಸ್ಯನಾಗಿ ನಂತರ ಪ್ರಧಾನ ಕಾರ್ಯದರ್ಶಿಯಾಗಿ ತುಳು ಲಿಪಿ ಸಮಿತಿಯ ಮೇಲ್ವಿಚಾರಕರಾಗಿ ಸೇವೆ ಸಲ್ಲಿಸಿದ್ದೀರಿ. ವಿಶೇಷವೆಂದರೆ ಕೊರೋನಾ ಲಾಕ್ಡೌನ್ ಸಮಯದಲ್ಲಿ ಆನ್ಲೈನ್ ನಲ್ಲಿ ಉಚಿತವಾಗಿ ತುಳು ಲಿಪಿಯನ್ನು ಕಲಿಸುವ ಶಿಕ್ಷಕರನ್ನು ತಯಾರು ಮಾಡಿದ್ದೀರಿ. ಪ್ರಸ್ತುತ ಸಸಿತ್ಲು ಮೇಳದ ಸಹ ಸಂಚಾಲಕರಾಗಿ ಕಾರ್ಯನಿರ್ವಹಿಸುತ್ತಿದ್ದೀರಿ ಎಂಬುದನ್ನು ತಿಳಿಸಲು ನಮಗೆ ಹೆಮ್ಮೆಯಾಗುತ್ತದೆ. ಗೌರವಾನ್ವಿತರೆ, ನಿಮಗೆ ಆ ದೇವರು ಸುಖ, ಶಾಂತಿ, ನೆಮ್ಮದಿಯನ್ನು ಕರುಣಿಸಲಿ. ನೀವು ಕಂಡ ಕನಸುಗಳೆಲ್ಲ ನನಸಾಗಲಿ ಎಂದು ಆಶಿಸುತ್ತಾ ನಿಮ್ಮ ಸಾಧನೆಯನ್ನು ಗುರುತಿಸಿ ಇಂದಿನ ರಂಗ ಸಂಭ್ರಮ 2026ರ ಭವ್ಯ ವೇದಿಕೆಯಲ್ಲಿ ನಿಮ್ಮನ್ನು ಸನ್ಮಾನಿಸಿ ಈ ಅಭಿನಂದನಾ ಪತ್ರವನ್ನು ನೀಡುತ್ತಿದ್ದೇವೆ. ತುಳು ಭಾಷಾ ಸಾಹಿತ್ಯದ ಮುಖೇನ ಸಮಾಜಮುಖಿ ಕೆಲಸದ ಮುಖೇನ ಕಲೆತ ಮುಖೇನ ಪುಗಾಟನೆ ಪಡೆಯ ಮೂಜಿ ಸಾಧಕರೇ ಗುರುತ ಸಾವುಲ್ಲ ಸಾಧಕರಿಗೆ ಮಾಲೆಪಾಡು ಪೇಟೆ ಶಾರಣಪಾಡು ಪಲಪುರ್ಪನ ಮಾನವಿದ